ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಮೊನ್ನೆ ನಾನು ಜನಮೆಚ್ಚಿದ ಜೋಡಿ ಸ್ಪರ್ಧೆ ಹಾಕಿದ್ದೆ ಅಲ್ವಾ, ಸೊ ಯಾರು ವಿನ್ನರ್ ಅಂತ ಅನೌನ್ಸ್ಮೆಂಟ್ ಮಾಡಿ ಆಗಿದೆ. ಆದರೆ ಪ್ರೈಸ್ ಏನು ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಬಟ್ ಮೊನ್ನೆ ಗಿಫ್ಟ್ ಎಲ್ಲ ಪ್ಯಾಕಿಂಗ್ ಎಲ್ಲ ಆಗಿದೆ, ನಾನು ಕಳಿಸೋದಂತಿದ್ದೆ. ಸೊ ಅದು ಪೋಸ್ಟ್ ಆಫೀಸೆಲ್ಲ ಅಲೌಡ್ ಇರಲಿಲ್ಲ ನನಗೆ ಕಳಿಸ್ಲಿಕ್ಕೆ, ಕೆಲವೊಂದು ಐಟಮ್ಸ್ ಎಲ್ಲ ಕಳಿಸ್ಲಿಕ್ಕೆ ಅಲೌಡ್ ಇಲ್ಲ. ಹಾಗಾಗಿ ಅದು ಪೆಂಡಿಂಗ್ ಇತ್ತು. ಬಸ್ಸಲ್ಲಿ ಹಾಕು ಅಂತ ಹೇಳಿದರೆ ಸೇಫ್ ಅಲ್ಲ ಅಂತ ಅನ್ನಿಸ್ತು. ಮತ್ತೊಂದು ಏನಂತ ಹೇಳಿದರೆ ನನಗೆ ಕೂಡ ಟೈಮ್ ಸಿಗಲಿಲ್ಲ ಬಸ್ಸಲ್ಲೆಲ್ಲ ಹಾಕಲಿಕ್ಕೆ, ಅಲ್ಲಿ ಹೋಗಬೇಕು, ಅದರ ಟೈಮಿಂಗ್ಸ್ ಏನು ಅಂತ ಗೊತ್ತಿಲ್ಲ ನನಗೆ ಬಸ್ಸಲ್ಲಿ ಹಾಕೋದು. ಸೊ ಹಾಗಾಗಿ ಪೆಂಡಿಂಗ್ ಇತ್ತು ಪಾಪ. ಹಾಗಾಗಿ ಇವತ್ತು ಅವರೇ ಬರ್ತಿದ್ದೇನೆ ಅಂತ ಹೇಳಿದರು. ಯಾರು ವಿನ್ನರ್ ಇದ್ದಾರಲ್ವ, ಶ್ರೀಕಾಂತ್ ಆ್ಯಂಡ್ ದಿವ್ಯಶ್ರೀ, ಅವರು ಮನೆಗೆ ಬಂದು ಕಲೆಕ್ಟ್ ಮಾಡ್ಕೊಳ್ತಾನೆ ಅಂತ ಹೇಳಿದರು. ಆ್ಯಕ್ಚುಲಿ ನಾನು ಹೋಗಬೇಕಿತ್ತು, ಬಟ್ ಅವರೇ ಪಾಪ ಬರ್ತಿದ್ದಾರೆ. ಅವ್ರು ಮತ್ತು ಅವ್ರ ಫ್ರೆಂಡ್ ಬಂದು ಕಲೆಕ್ಟ್ ಮಾಡ್ಕೊಳ್ತೇವೆ ಅಂತ ಹೇಳಿದರು. ಸೊ ಇವತ್ತಿನ ವ್ಲಾಗಲ್ಲಿ ಅನ್ಬಾಕ್ಸಿಂಗ್ ವೀಡಿಂಗ್ ಇರುತ್ತೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಈಗ ಅವರು ಬರ್ತಾರೆ, ಬೆಳ್ತಂಗಡಿಯಿಂದ ಬರ್ತಿದ್ದಾರೆ. ಬೆಳ್ತಂಗಡಿಯಿಂದ ಇಲ್ಲಿಗೆ ಆಲ್ಮೋಸ್ಟ್ ಒಂದು 50 ಕಿಲೋಮೀಟರ್ ಆಗ್ಬೋದು ಮಾಣಿಗೆ. ಸೊ ಈಗ ಬರ್ತಿದ್ದಾರೆ. ಅವರಿಗೆ ಗಿಫ್ಟ್ ಕೊಡುವಂಥ ವಿಡಿಯೋ ಮಾಡ್ತೇನೆ ಪರ್ಮಿಷನ್ ಇದ್ದರೆ. ಕೆಲವರಿಗೆ ಸ್ವಲ್ಪ ನರ್ವಸ್ ಆ ಥರ ಎಲ್ಲ ಇರುತ್ತಲ್ವಾ. ಆ್ಯಂಡ್ ಅವರು ಮನೆಗೆ ಹೋದ ನಂತರ ಅದನ್ನು ಅನ್ಬಾಕ್ಸಿಂಗ್ ಮಾಡುವ ವಿಡಿಯೋ ಕಳಿಸ್ಲಿಕ್ಕೆ ಹೇಳ್ತೇನೆ. ಅಂತ ಹೇಳಿದರೆ ಅವ್ರ ಗಂಡ ಹೆಂಡತಿ ಇಬ್ಬರು ಕೂಡ ಇರಬೇಕು. ಹಾಗಾಗಿ ಸೊ ಏನು ಪ್ರೈಸ್ ಅಂತ ಹೇಳಿದರೆ ಒಂದು ಗಿಫ್ಟ್, ಓಕೆ, ಅದೇನು ಅಂತ ಅನ್ಬಾಕ್ಸಿಂಗ್ ಮಾಡುವಾಗಲೇ ಗೊತ್ತಾಗುತ್ತೆ. ಮತ್ತೊಂದು ಸ್ಮರಣಿಕೆ ಇರುತ್ತೆ, ಮೊಮೆಂಟು, ಆ್ಯಂಡ್ ಮೆಡಲ್. ಸೊ ಜನಮೆಚ್ಚಿದ ಜೋಡಿ ಅಂತ. ಸೊ ಅದು ನಾನು ನಿಮಗೆ ತೋರಿಸ್ತೇನೆ ಸ್ಮರಣಿಕೆ ಎಲ್ಲ ಹೇಗಿದೆ ಅಂತ. ಸೊ ಬನ್ನಿ. ಇನ್ನೊಂದು ಮತ್ತೊಯ್ದು ನನಗೆ ಫಸ್ಟ್ನವರಿಗೆ ಸ್ಮರಣಿಕೆ, ಮೆಡಲ್ ಆ್ಯಂಡ್ ಇದು ಗಿಫ್ಟ್. ಮತ್ತೊಂದು ಹೈಯೆಸ್ಟ್ ಲೈಕ್ ಪಡ್ಕೊಂಡವರಿಗೆ ಸ್ಮರಣಿಕೆ ಮತ್ತು ಮೆಡಲ್. ಯಾಕಂತ ಹೇಳಿದರೆ ಫಸ್ಟ್ ನನ್ನ ಪ್ರಿಫರೆನ್ಸ್ ಇರುವಂಥದ್ದು ಅಂದರೆ ವಿನ್ನರ್ಸ್ಗೆ, ಹೈಯೆಸ್ಟ್ ಲೈಕ್ಗೆ ನಾನು ಈ ಸಲ ಮಾತ್ರ ಎಕ್ಸ್ಟ್ರಾ ಇಟ್ಟಿರುವಂಥದ್ದು. ಸೊ ನೆಕ್ಸ್ಟ್ ಟೈಮ್ ಅದರಲ್ಲಿ ನಾನು ಚೇಂಜಸ್ ಮಾಡ್ತಾ ಹೋಗ್ತೇನೆ. ಸೊ ಈ ಸಲ ನಾನು ಹೈಯೆಸ್ಟ್ ಲೈಕ್ನವರಿಗೆ ಸ್ಮರಣಿಕೆ ಮತ್ತು ಮೆಡಲ್ ಕೊಡ್ತಾ ಇದ್ದೇನೆ. ಓಕೆ, ಇದರಲ್ಲಿ ಎಸ್, ಇದು ಜನಮೆಚ್ಚಿದ ಜೋಡಿಗೆ ಸಿಗ್ತಾ ಇರುವಂತಹ ಮೊಮೆಂಟು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದು ವಿಡಿಯೋದಲ್ಲಿ ಸಣ್ಣದು ಕಾಣ್ಬೋದು, ಸ್ವಲ್ಪ ದೊಡ್ಡದಿದೆ. ಇದು ನೋಡಿ ಹೇಗುಂಟು ಅಂತ. ಅವರ ಫೋಟೋ ಇದೆ. ಜನಮೆಚ್ಚಿದ ಜೋಡಿ ಸೀಸನ್ 2 ವಿನ್ನರ್ಸ್ ಶ್ರೀಕಾಂತ್ ಆ್ಯಂಡ್ ದಿವ್ಯಶ್ರೀ. ಸೊ ಇವರೇ ವಿನ್ನರ್. ಇಲ್ಲಿ ಒಂದು ನಂದು ಕೂಡ ವಿಜೆ ಕವಿತಾಸ್ ವರ್ಲ್ಡ್ ಅಂತ ಯೂಟ್ಯೂಬ್ ಇದಿದೆ. ಮತ್ತೊಂದು ಮೆಡಲ್ ನೋಡಿ. ಮತ್ತೆ ಗಿಫ್ಟ್ ತೋರಿಸ್ತೇನೆ. ಅದಕ್ಕಿಂತ ಮುಂಚೆ ಹೈಯೆಸ್ಟ್ ಲೈಕಿಗೆ ಏನು ಅಂತ ತೋರಿಸ್ತಾ ಇದ್ದೇನೆ. ಹೈಯೆಸ್ಟ್ ಲೈಕ್ನವರಿಗೆ ನಾಳೆ ನಾನು ಅವರಿಗೆ ಕೊಡ್ತಾ ಇದ್ದೇನೆ. ಮಂಗಳೂರಿಗೆ ಹೋಗ್ಲಿಕ್ಕಿದೆ ನನಗೆ, ಅವರು ಮಂಗಳೂರಲ್ಲಿ ಸಿಗ್ತೇನೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಮಂಗಳೂರಿಗೆ ಹೋಗ್ತಾ ಇದ್ದೇನೆ. ಸೊ ಹೈಯೆಸ್ಟ್ ಲೈಕ್ನವರಿಗೆ ಅದಕ್ಕಿಂತ ಒಂದು ಸ್ವಲ್ಪ ಸಣ್ಣದಷ್ಟೇ. ಇದು ಹೈಯೆಸ್ಟ್ ಲೈಕ್, ಅದರಲ್ಲಿ ಕೂಡ ಬರ್ದಿದೆ ನೋಡಿ, ಹೈಯೆಸ್ಟ್ ಲೈಕ್ ಇಲ್ಲಿ ಕೂಡ ಇದೆ. ಎಸ್, ನನ್ನ ವಯಸ್ಸಿನ ಜೊತೆಗೆ ಅನುಭವ ಆಗಿದೆ ಅಂತ ಶಶಿಯನ್ನ ಸಂಪ್ಯದಿಂದ ಇದ್ದಾರೆ. ಅವರಿಗೆ ಪರಿಮಳ ಬಂದಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಫ್ರೈಡ್ ರೈಸ್ ಮಾಡಿದ್ದಾರೆ. ವಿನಯ್ ಫ್ರೈಡ್ ರೈಸ್, ಅದೇ ಎಗ್ ಫ್ರೈಡ್ ರೈಸ್. ಅವರ ಆಚೆ ಮನೆಯಲ್ಲಿ ಸಚಿನ್ ಅವರ ಮನೆಯಲ್ಲಿ. ಹೌದು. ಆಹಾ, ತಂದದ್ದು ಯಾರಿಗೆ ಹೇಳಿ, ತಂದದ್ದು ಯಾರು? ಇವರು ಎಂತ ಗೊತ್ತುಂಟಾ, ಇವರು ವಿಡಿಯೋಗೆ ಬರುದಿಲ್ಲ. ಯಾಕೆ ಗೊತ್ತುಂಟಾ? ಅವರಿಗೆ ತಲೆ ಕೂದಲು ಬಂದ ನಂತರ ಬರುದಂತೆ ಅವರು. ಇದೆ ಸಂಜು. ನಿನಗೆ ಸ್ವಲ್ಪ ಅಮ್ಮ, ನಂದು ಸಚಿನ್, ನಾನು ಎಸ್, ಬಂದು ಗಿಫ್ಟನ್ನು ಕಲೆಕ್ಟ್ ಮಾಡ್ಕೊಂಡು ಹೋದರು. ಸೊ ಗೊತ್ತಿಲ್ಲ ಅವರಿಗೆ ಇಷ್ಟ ಆಗುತ್ತಾ ಇಲ್ವಾ ಅಂತ. ಆದರೆ ನಾವು ತುಂಬ ಪ್ರೀತಿಯಿಂದ ಕೊಟ್ಟಿದ್ದೇವೆ ಗಿಫ್ಟ್. ಮತ್ತೇನು ಅಂತ ಹೇಳಿದರೆ, ಅದೇ ಪಾಪ ಅಲ್ಲಿಂದ ಬಂದ ನನಗೆ ಬೇಜಾರಾಯಿತು. ಪಾಪ ಎಷ್ಟು 7 ಗಂಟೆಗೇನೋ ಕಾಲ್ ಮಾಡಿದ್ದಾರೆ, 9 ಗಂಟೆ ಆಯಿತು.
ಸೊ ಇಷ್ಟು ಹೊತ್ತಾದರೂ ಪಾಪ ಬಂದು 2 ಗಂಟೆ ಜರ್ನಿ ಉಂಟು. ಆ್ಯಕ್ಚುಲಿ 2 ಗಂಟೆಯಿಂದ 2.5 ಗಂಟೆ ಜರ್ನಿ ಉಂಟು. ಅದು ಕೂಡ ರೋಡ್ಗೂ ಸಮೇತ ಸರಿ ಇಲ್ಲ. ನನಗೆ ಪಾಪ ಅನಿಸ್ತಾ ಇತ್ತು. ಆ ಪಾಪ ಇಬ್ಬರು ಬಂದು ಗಿಫ್ಟನ್ನು ಕಲೆಕ್ಟ್ ಮಾಡ್ಕೊಂಡು ಹೋದರು. ನಾನು ನಿಜವಾಗಿ ಹೋಗಬೇಕಿತ್ತು. ನಾನು ಹೇಳಿದಲ್ವ ಮಗುವಿಗೆ ಹೆಲ್ತ್ ಇಶ್ಯೂ ಇದ್ದುದರಿಂದ ಮೊನ್ನೆ ಅಷ್ಟು ಡಿಸ್ಚಾರ್ಜ್ ಆಯಿತು. ವಾಪಸ್ ನಾನು ಹೋಗಿ ಮತ್ತು ನನಗೆ ಶೀತ ಆಗಿ ಮತ್ತು ಮಗುವಿಗೆ ಆಗೋದು ಬೇಡ. ಮತ್ತು ನಾಳೆ ನನಗೆ ವಾಪಸ್ ಮಂಗಳೂರಿಗೆ ಹೋಗ್ಲಿಕ್ಕೆ ಉಂಟು. ಎಲ್ಲ ಜರ್ನಿ ಆಗ್ತದೆ. ಸೊ ಹಾಗಾಗಿ ಹೋಗ್ಲಿಕ್ಕಾಗಲಿಲ್ಲ. ಸೊ ಅವ್ರು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಕ್ಷಮಿಸಿ, ನೀವೇ ಬಂದು ಕಲೆಕ್ಟ್ ಮಾಡುವ ಹಾಗೆ ಆಯಿತು. ಮತ್ತೇನು ಇಷ್ಟೇ ಹೇಳಲಿಕ್ಕಿದ್ದದ್ದು. ಇನ್ನು ಅವ್ರ ಅನ್ಬಾಕ್ಸಿಂಗ್ ವಿಡಿಯೋ ಕಳಿಸ್ತೇನೆ. ಅವ್ರ ಅನ್ಬಾಕ್ಸಿಂಗ್ ವಿಡಿಯೋ ಕಳಿಸಿದ್ರೆ ಹಾಕ್ತೇನೆ. ಜಸ್ಟ್ ವಾಚ್. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ ಬೈ, ಟೇಕ್ ಕೇರ್.